ಎನ್ಆರ್ಸಿ ಮತ್ತು ಸಿಎಎ ಎನ್ಪಿಆರ್ ಸಂವಿಧಾನ ವಿರೋಧಿ ನೀತಿಗಳ ವಿರುದ್ಧ ಜನಜಾಗೃತಿ ಸಭೆಯನ್ನ ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ. ಸಂಘಟನೆಗಳ ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ ಮುಂದಿನ ನಿರ್ಧಾರವನ್ನ ಪ್ರಕಟಿಸಲಾಗುವುದು ಅಂತ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷ ಹಾಜಿ ಕೆಎಸ್ ಮೊಹಮ್ಮದ್ ಮಸೂದ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಗಳೂರಿನ ನೆಹರು ಮೈದಾನದಲ್ಲಿ ಜನವರಿ 4ರಂದು ಸಭೆ ನಡೆಸುವುದಕ್ಕೆ ತೀರ್ಮಾನ ಮಾಡಲಾಗಿತ್ತು. ಆದರೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಸಭೆಯನ್ನ ರದ್ದುಪಡಿಸಲಾಗಿದೆ ಅಂತ ಹೇಳಿದರು. ಇನ್ನು ಮಂಗಳೂರಿನಲ್ಲಿ ನಡೆದಂತಹ ಗಲಭೆ ಮತ್ತು ಗೋಲಿಬಾರ್ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಮತ್ತು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದಲೇ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಕಾರಣ ಸರ್ಕಾರದ ಹೋಮ್ ಮಿನಿಸ್ಟರ್ ನಮ್ಮನ್ನು ಡೈರೆಕ್ಷನ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ದಿವಸ ಅದನ್ನು ಮುಂದೆ ಇಟ್ಟಿದ್ದಾರೆ. ಆದರೆ ಮಾನ್ಯ ಕಮಿಷನ್ ಕೊಡುವುದಿಲ್ಲ ಹೇಳಿದ್ದಾರೆ. ಹೇಳಿಲ್ಲ. ನೀವು ಹೇಳಿದ ತಾರೀಕಿಗೆ ನಾನು ನಿಮಗೆ ಪರ್ಮಿಷನ್ ನನ್ನ ಪರವಾಗಿ ಕೊಡ್ತೇನೆ. ಅದಕ್ಕೆ ಬೇಕಾದ ಎಲ್ಲ ಸಹಕಾರ ನಾನು ಮಾಡ್ತೇನೆ. ಬೆಂಗಳೂರು ಮೈದಾನ ಬಿಟ್ಟು ನೀವು ಎಲ್ಲಿ ಬೇರೆ ಮಾಡ್ತೀರಾ ಅಡ್ಡಿಯಾರು ಮತ್ತು ಕಂಪಳ ಕೂಡು ಎಲ್ಲಿ ಮಾಡಿ ನಾನು ಕೊಡ್ತೇನೆ ಹೇಳ್ಬೋದು. ಅದಕ್ಕೆ ನಾವು ವಾಪಸ್ ಸಭೆಯಲ್ಲಿದ್ದೇವೆ. ವಾಪಸ್ ಸಭೆಯಲ್ಲಿ ಏನಾಗ್ತದೆ, ಮಂಗಳೂರು ನೆಹರು ಮಾನದಲ್ಲಿ ನಮಗೆ ಪರ್ಮಿಷನ್ ಇಲ್ಲದೆ ನಾವು ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ಲೆಟ್ರ್ ಬಂದಿದೆ. ಸರ್ಕಾರದ ಆದೇಶ ಮತ್ತು ವಿರೋಧವನ್ನು ಮಾಡ್ತಿಲ್ಲ. ಅದರ ಮಧ್ಯದಲ್ಲಿ ನಮಗೆ ಗೃಹ ಮಂತ್ರಿಗಳು ಮತ್ತು ಮಾನ್ಯ ನಳಿನ್ ಕುಮಾರ್ ಅವರು ಆ ಮೀಟಿಂಗ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಇಬ್ರಾಹಿಂ ಕೋಡಿಜಾಲ್, ವೈ ಅಬ್ದುಲ್ಲಾ ಕುಂಜಿ, ಎಸ್ ಎಂ ರಶೀದ್, ಕಾಶಿಂ HK ಮತ್ತಿತರರು ಉಪಸ್ಥಿತರಿದ್ದರು.